ಹಲೋ ಫ್ರೆಂಡ್ಸ್, ಲಿಕೇಶ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆಲ್ ಮಾಡ್ಕೊಳ್ಳಿ. ನಾವು ಕಳಿಸೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತದೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಏನಂದರೆ, ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು 4-5 ಡೇಸ್ ಆಗಿರ್ಬೋದು ಅಷ್ಟೇ. ಆದರೂ ಕೂಡ ನನಗೆ ಬೇಜಾರಾಗ್ತಿದೆ. ಒಂದು ಬಿಗ್ ಚಾನಲ್ ಇತ್ತು, ಅದು ಫ್ಲೋಟ್ ಆಯಿತು. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಕಷ್ಟ ಅನುಭವಿಸ್ಲೇಬೇಕು. ದೊಡ್ಡ ಚಾನಲ್ ಇತ್ತು, ಅದು ಬಿದ್ದೋಯ್ತು. ಒಂದು ಸ್ವಲ್ಪ ದಿವಸ ಹುಷಾರಿಲ್ಲದೆ ಕಾರಣ ಅದು ನಿಂತೋಯ್ತು. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರ. ಈಗಲೂ ಚಾನಲ್ ಇದೆ, ಆದರೆ ಅದರಲ್ಲಿ ಯಾವ ಬರೋಲ್ಲ ಚಾನಲ್ಸ್. ಏನು ಮಾಡೋಕ್ಕಾಗುತ್ತೆ, ಅಪ್ಡೇಟ್ ಮಾಡೋಕ್ಕೂ ಹೋಗಲ್ಲ. ಅದಕ್ಕೆ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಸಬ್ಸ್ಕ್ರೈಬರ್ಸ್ ಇಲ್ಲ. 1051 ಸಬ್ಸ್ಕ್ರೈಬರ್ಸ್ ಇದ್ದರು ಆ ಚಾನಲಲ್ಲಿ. ಈ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಲೈಕ್ ಇಲ್ಲ, ಕಮೆಂಟ್ ಇಲ್ಲ. ಏನು ಮಾಡಲಿ, ಬೇಜಾರಾಗುತ್ತಪ್ಪ. ಸರಿ ಫ್ರೆಂಡ್ಸ್, ಬಾಯ್. ಇವತ್ತು ನಮಗೇನೋ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು. ಆದರೂ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ. ಹಾಕ್ತೀನಿ, ನಾಳೆಯಿಂದ ಡೈಲಿ ಹಾಕ್ತೀನಿ, ನೋಡೋಣ. ಟೈಮ್ ಹೇಗಿರುತ್ತೋ ಹಾಗೆ ನೋಡೋಣ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.